ವಿಶ್ವಾದ್ಯಂತ ಇರುವ ಶಾಲೆಗಳಿಗೆ ತಮ್ಮದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತದೆ. ಭಾರತದಲ್ಲಿ ಕೂಡ ಪ್ರತಿಯೊಂದು ಶಾಲೆಗೂ ಕೂಡ ತಮ್ಮದೇ ಆದಂತಹ ಶಿಸ್ತು ಹಾಗೂ ನಿಯಮಗಳ ಪಾಲನೆ ಮಾಡಲೇಬೇಕು. ಆದರೆ ಜಪಾನ್ನಲ್ಲಿ ಇರುವಂತಹ ಕೆಲವೊಂದು ಚಿತ್ರ ವಿಚಿತ್ರ ನಿಯಮಗಳನ್ನು ಕೇಳಿದರೆ ನೀವು ಹೌದಾ ಎನ್ನುವ ಪದ ಉದ್ಗರಿಸುವುದು ಗ್ಯಾರಂಟಿ. ಅಂತಹ ಕೆಲವು ಅಚ್ಚರಿಯ ಹಾಗೂ ಕುತೂಹಲ ನಿಯಮಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಜಪಾನ್ ಅತ್ಯಂತ ಚಿಕ್ಕ ರಾಷ್ಟ್ರ. ಇದು ಭೂಮಿಯ ಮೇಲೆ ಸೂರ್ಯನ ಸ್ಪರ್ಶವನ್ನು ಮೊದಲು ಪಡೆಯುವಂತಹ ರಾಷ್ಟ್ರವಾಗಿದೆ. ಇಲ್ಲಿನ ಜನರು ತುಂಬಾನೇ ಫಾಸ್ಟ್, ತುಂಬಾನೇ ಡಿಸಿಪ್ಲಿನ್ ಹಾಗೂ ಟೆಕ್ನಾಲಜಿಯಲ್ಲಂತೂ ಇವರನ್ನ ಹಿಡಿಯುವ ಹಾಗೆ ಇಲ್ಲ. ಈ ರೀತಿ ಜಪಾನ್ ಬೆಳೆಯಲು ಹಲವಾರು ಕಾರಣಗಳಿವೆ. ಅಲ್ಲಿನ ಶಾಲೆಗಳು ಕೂಡ ಈ ಬೆಳವಣಿಗೆಗೆ ಕಾರಣವಾಗಿವೆ. ಕಾರಣ ಅಲ್ಲಿರುವ ಕೆಲವೊಂದು ಕಟ್ಟುನಿಟ್ಟಾಗಿರುವಂತಹ ನಿಯಮಗಳು, ವಿಚಿತ್ರ ನಿಯಮಗಳು. ಜಪಾನಿನ ಶಾಲೆಗಳಲ್ಲಿ ಹುಡುಗರಿಗೆ ಯಾವುದೇ ರೀತಿಯ ಹೇರ್ ಸ್ಟೈಲ್ ಮಾಡಬಹುದು, ಆದರೆ ಅವರು ಎಣ್ಣೆ ಹಚ್ಚುವ ಹಾಗಿಲ್ಲ. ಅದೇ ರೀತಿ ಹುಡುಗಿಯರು ಶಾಲೆಗೆ ಬರುವಾಗ ಜುಟ್ಟನ್ನ ಕಟ್ಟುವ ಹಾಗಿಲ್ಲ, ಕೂದಲುಗಳನ್ನ ಹಾಗೆ ಬಿಡಬೇಕು. ಇದು ನಮ್ಮ ಭಾರತ ದೇಶದಲ್ಲಿ ಉಲ್ಟಾ ಆಗಿದೆ. ಹೆಣ್ಣು ಮಕ್ಕಳು ಇಲ್ಲಿ ಕಂಪಲ್ಸರಿಯಾಗಿ ಜಡೆಯನ್ನ ಕಟ್ಟಬೇಕು. ಇದಕ್ಕಾಗಿಯೇ ತಾಯಿಯಂದಿರು ತಮ್ಮ ಹುಡುಗಿಯರಿಗಾಗಿ ಇಲ್ಲಿ ಎಕ್ಸ್ಟ್ರಾ ಸಮಯವನ್ನ ಕೊಡಬೇಕಾಗುತ್ತದೆ. ಜಪಾನ್ ದೇಶ ಯಾಕೆ ಅಷ್ಟೊಂದು ಕ್ಲೀನ್ ಆಗಿದೆ ಅನ್ನೋದಕ್ಕೆ ಈ ವಿಷಯ ಕೇಳಿ. ನಮ್ಮ ದೇಶದಲ್ಲಿ ಶಾಲೆಗಳನ್ನ ಕ್ಲೀನ್ ಮಾಡೋಕೆ ಹಾಗೂ ಅಲ್ಲಿನ ಟಾಯ್ಲೆಟ್ ಗಳನ್ನ ಕ್ಲೀನ್ ಮಾಡೋಕೆ ಒಬ್ಬ ವ್ಯಕ್ತಿ ಇರುತ್ತಾನೆ. ಆದ್ರೆ ಜಪಾನ್ ದೇಶದಲ್ಲಿ ಈ ಸ್ಥಿತಿ ಇಲ್ಲ. ಅಲ್ಲಿನ ಶಾಲೆಗಳಲ್ಲಿ ಅಲ್ಲಿನ ವಿದ್ಯಾರ್ಥಿಗಳೇ ಕ್ಲೀನ್ ಮಾಡಬೇಕು. ಶಿಕ್ಷಕರು ಕೂಡ ಅವರಿಗೆ ಸಹಾಯ ಮಾಡುತ್ತಾರೆ. ಹೀಗೆ ಎಲ್ಲರೂ ಸೇರಿ ಕ್ಲೀನ್ ಮಾಡುವುದರಿಂದ ಶಾಲೆಗಳು ಕೂಡ ನೀಟ್ ಆಗಿರುತ್ತವೆ. ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಶಾಲೆಗಳಲ್ಲಿಯೇ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಹೊಂದುತ್ತಾರೆ ಎಂದು ಅಲ್ಲಿನ ಸರ್ಕಾರದ ಅಭಿಪ್ರಾಯ. ಇದು ನಮ್ಮ ದೇಶದಲ್ಲಿ ಸಾಧ್ಯನಾ? ಈ ರೀತಿ ಮಾಡಿದರೆ ನಾವುಗಳೇ ಶಾಲೆಯ ಮೇಲೆ ಕೇಸ್ ಹಾಕ್ತೀವಿ. ನಾವು ನಮ್ಮ ಶಾಲೆಗಳಿಗೆ ಹೋಗುವಾಗ ಪ್ರತಿದಿನ ಟಿಫಿನ್ ಬಾಕ್ಸ್ ಅನ್ನ ತೆಗೆದುಕೊಂಡು ಹೋಗ್ತೀವಿ. ಅಮ್ಮ ಮಾಡಿದ ತಿಂಡಿಯನ್ನ ಸ್ನೇಹಿತರ ಜೊತೆ ಹಂಚಿಕೊಂಡು ಊಟ ಮಾಡ್ತೀವಿ. ಆದರೆ ಜಪಾನ್ ದೇಶದಲ್ಲಿ ಪರಿಸ್ಥಿತಿ ಹಾಗಿಲ್ಲ. ನೀವು ಶಾಲೆಗಳಿಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಅಲ್ಲಿ ಶಾಲೆಗಳಲ್ಲಿಯೇ ಊಟವನ್ನ ಕೊಡುತ್ತಾರೆ. ಜೊತೆಗೆ ಊಟವನ್ನು ನೀವು ವೇಸ್ಟ್ ಮಾಡುವ ಹಾಗಿಲ್ಲ. ಹಾಗೇನಾದರೂ ನೀವು ವೇಸ್ಟ್ ಮಾಡಿದರೆ ಮರುದಿನ ನಿಮಗೆ ತಿಂಡಿ ಸಿಗೋದಿಲ್ಲ. ಇದು ಇಲ್ಲಿನ ಶಿಕ್ಷೆ ಕೂಡ ಆಗಿದೆ. ಜಪಾನಿನಲ್ಲಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಸಂಬಂಧಗಳನ್ನ ಹುಡುಗ ಹುಡುಗಿಯರು ಬೆಳೆಸುವ ಹಾಗಿಲ್ಲ. ಅಂದರೆ ಪ್ರೇಮ ಪ್ರೀತಿಯ ಮಾಡುವ ಹಾಗಿಲ್ಲ. ಹಾಗೇನಾದರೂ ಅವರು ಮಾಡಿದರೆ ಅಂತಹವರನ್ನ ಇಮಿಡಿಯೇಟ್ ಆಗಿ ಶಾಲೆಯಿಂದ ಸಸ್ಪೆಂಡ್ ಮಾಡಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಓದುವ ಸಮಯದಲ್ಲಿ ಅಂತಹವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಎನ್ನುವುದು ಇಲ್ಲಿನ ಸರ್ಕಾರದ ನಿಯಮವಾಗಿದೆ. ಸೆಲ್ಫ್ ಡಿಫೆನ್ಸ್. ಹೌದು, ಜಪಾನಿನ ಪ್ರತಿಯೊಂದು ಶಾಲೆಯಲ್ಲಿ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಹೇಳಿಕೊಡಲಾಗುತ್ತದೆ. ಅದು ಕರಾಟೆನೇ ಆಗಿರಲಿ, ಕುಂಗ್ಫುನೇ ಆಗಿರಲಿ, ತಮ್ಮನ್ನು ತಾವು ಸುರಕ್ಷಿತವಾಗಿಡಲು ಶಾಲೆಗಳಲ್ಲಿಯೇ ಈ ರೀತಿಯ ಪಾಠಗಳನ್ನ ಹೇಳಿಕೊಡಲಾಗುತ್ತದೆ. ಪ್ರತಿಯೊಬ್ಬರು ಆತ್ಮನಿರ್ಭರವಾಗಬೇಕೆನ್ನುವುದು ಇಲ್ಲಿನ ಸರ್ಕಾರದ ಯೋಜನೆ. ಶಾಲೆಗಳಲ್ಲಿ ಶಿಕ್ಷಕರು ಬಂದಾಗ ಜಪಾನಿನ ವಿದ್ಯಾರ್ಥಿಗಳು ಬಗ್ಗಿ ಅವರಿಗೆ ನಮಸ್ಕಾರ ಮಾಡುತ್ತಾರೆ. ಇದರಿಂದ ಗುರು ಹಿರಿಯರ ಬಗ್ಗೆ ಒಳ್ಳೆಯ ರೆಸ್ಪೆಕ್ಟ್ ಇರಲಿ ಅಂತ. ಅವರು ಪಾಶ್ಚಾತ್ಯ ರಾಷ್ಟ್ರಗಳ ಹಾಗೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳುವುದಿಲ್ಲ. ಹಿಂದೆ ನಮ್ಮ ದೇಶದಲ್ಲಿಯೂ ಕೂಡ ನಮಸ್ಕಾರ ಮಾಡುವ ಪದ್ಧತಿ ಇತ್ತು. ಆದರೆ ದುರಾದೃಷ್ಟ ಈಗ ಪ್ರತಿಯೊಂದು ಶಾಲೆಯಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳುವ ಪದ್ಧತಿ ಬಂದ್ಬಿಟ್ಟಿದೆ. ಒಂದು ವೇಳೆ ನಾವು ನಮಸ್ಕಾರ ಮಾಡಿ ಎಂದು ನಿಯಮವನ್ನು ತಂದರೆ ಕೆಲವರು ಶಾಲೆಗಳಲ್ಲಿ ಕೇಸರೀಕರಣ ನಡೆಯುತ್ತಿದೆ ಎಂದು ಇಂತಹ ಪದ್ಧತಿಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ. ನಮ್ಮ ದುರಾದೃಷ್ಟ. ಇಲ್ಲಿ ಪ್ರತಿ ವರ್ಷದ ಕೊನೆಯಲ್ಲಿ ರಜೆಯನ್ನು ಕೊಡಲಾಗುತ್ತದೆ. ಆಗ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ವಿಷಯದಲ್ಲಿ ಆವಿಷ್ಕಾರ ಮಾಡಬೇಕು ಹಾಗೂ ಆ ಮಾಡಿದ ಆವಿಷ್ಕಾರವನ್ನ ಶಾಲೆಯಲ್ಲಿ ಪ್ರೆಸೆಂಟ್ ಮಾಡಬೇಕು. ಹೀಗೆ ಮಾಡದೇ ಇದ್ದರೆ ಅವರನ್ನ ಮುಂದಿನ ತರಗತಿಗೆ ಕಳಿಸಲಾಗುವುದಿಲ್ಲ. ನಮ್ಮಲ್ಲಿಯೂ ಕೂಡ ಇರುತ್ತವೆ, ಪ್ರಾಜೆಕ್ಟ್ಗಳು ಇರುತ್ತವೆ. ಆ ಪ್ರಾಜೆಕ್ಟ್ಗಳು ಹೆಚ್ಚಾಗಿ ವಿದ್ಯಾರ್ಥಿಗಳೆಲ್ಲ ಮನೆಗಳಲ್ಲಿ ತಂದೆ ತಾಯಿ ಮಾಡುವಂತಹ ಪ್ರಾಜೆಕ್ಟ್ಗಳಾಗಿರುತ್ತವೆ. ಅಂತಹ ಬೇಕಾಬಿಟ್ಟಿ ಪ್ರಾಜೆಕ್ಟ್ಗಳು ನಮ್ಮ ಶಾಲೆಯಲ್ಲಿ ನಮಗೆ ದೊರಕುತ್ತವೆ. ಅದು ನಮ್ಮ ದುರಾದೃಷ್ಟನೇ ಅನ್ನಬಹುದು.
ಪ್ರತಿಯೊಂದು ಶಾಲೆಯಲ್ಲಿ ಯೂನಿಫಾರ್ಮ್ ಇದ್ದೇ ಇರುತ್ತದೆ. ಆದರೆ ಜಪಾನ್ ಶಾಲೆಯಲ್ಲಿ ಅದರಲ್ಲೂ ಹುಡುಗಿಯರಿಗೆ ಕೆಲವೊಂದು ವಿಚಿತ್ರವಾದ ಪದ್ಧತಿಗಳಿವೆ. ಅದೇನೆಂದ್ರೆ ಅವರು ಸ್ಕರ್ಟ್ಗಳನ್ನ ಕಂಪಲ್ಸರಿಯಾಗಿ ಹಾಕಬೇಕು. ಜೊತೆಗೆ ಆ ಸ್ಕರ್ಟ್ಗಳು ತುಂಬಾನೇ ಚಿಕ್ಕದಾಗಿರಬೇಕು. ಅವು ತೊಡೆಯ ಮೇಲೆ ಇರಬೇಕೆನ್ನುವ ಒಂದು ಕಟ್ಟುನಿಟ್ಟಿನ ಪದ್ಧತಿ ಇದೆ. ಜೊತೆಗೆ ನಿರ್ದಿಷ್ಟವಾದ ಬಿಳಿ ಬಣ್ಣದ ಅಂಡರ್ ಗಾರ್ಮೆಂಟ್ ಅನ್ನು ಹಾಕಲೇಬೇಕು. ಕತ್ತಿನ ಸುತ್ತ ತಲೆಯ ಮೇಲೆ ಯಾವುದೇ ರೀತಿಯ ಸ್ಕಾರ್ಫ್ ಆಗಲಿ ಬಟ್ಟೆಗಳನ್ನಾಗಲಿ ಹಾಕುವಂತಿಲ್ಲ. ಉದಾಹರಣೆಗೆ ನಾವು ಬಳಸುವಂತಹ ಹಿಜಾಬೆ ಆಗಿರಲಿ. ಸ್ನೇಹಿತರೆ, ಈ ರೂಲ್ಸ್ಗಳು, ಈ ನಿಯಮಗಳು ನಿಮಗೆ ಹೇಗೆ ಅನಿಸಿದವು? ಅವುಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು, ಯಾವುದು ಇಷ್ಟವಾಗಲಿಲ್ಲ? ಯಾವ ನಿಯಮಗಳನ್ನ ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಅಳವಡಿಸಬೇಕೆನ್ನುವ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇಂತಹದೇ ಕುತೂಹಲಕಾರಿ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.